ಬೋಳಸ್ ಗ್ರೂಪ್ನ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಔಟ್ಲೆಟ್ ಯನಪೋಯ ಮೆಡಿಕಲ್ ಕಾಲೇಜು ಬಳಿಯ ಹೋಟೆಲ್ ಪ್ಲಾಜಾ ಅವೆನ್ಯೂ ಅಲ್ಲಿ ಶುಭಾರಂಭಗೊಂಡಿತು. ಬೋಳಾ ಗ್ರೂಪ್ನ ನಿರ್ದೇಶಕ ರಾಜೇಶ್ ಕಾಮತ್ ನೂತನ ಔಟ್ಲೆಟ್ ಅನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬೋಳಾಸ್ ಗ್ರೂಪ್ ದೇಶ ವಿದೇಶದಲ್ಲಿ ಹೆಸರು ಪಡೆದಿದ್ದು, ನಮ್ಮ ಸಂಸ್ಥೆಯು ಕಾರ್ಕಳದಲ್ಲಿ ಡ್ರೈ ಫ್ರೂಟ್ಸ್ ಪ್ರೊಸೆಸಿಂಗ್ ಯೂನಿಟ್ ಹೊಂದಿದ್ದು, ಇದು ದೇಶದಲ್ಲಿ ಅತಿ ದೊಡ್ಡ ಯೂನಿಟ್ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಒದಗಿಸುತ್ತೇವೆ ಎಂದರು. ನಮ್ಮದು ಬೋಳಾಸ್ ಫ್ಯಾಕ್ಟ್ರಿ ಔಟ್ಲೆಟ್ ಹೇಳ್ಕೊಂಡು ನಾವು ಸುರತ್ಕಲ್ಲಲ್ಲಿ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಜನಸಾಮಾನ್ಯರಿಗೆ ಅವರಿಗೆ ಎಟಕುವ ಪ್ರೈಸಲ್ಲಿ ಒಳ್ಳೆಯ ಕ್ವಾಲಿಟಿಯ ಡ್ರೈ ಫ್ರೂಟ್ಸನ್ನು ಒದಗಿಸಬೇಕೆನ್ನುವ ಒಂದು ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬೋಳಾಸ್ ಸಂಸ್ಥೆ ಇಲ್ಲಿ ಕರಾವಳಿದ್ದೇ ಸಂಸ್ಥೆ. ಇದು ಸಾಧಾರಣ 7 ದಶಕಗಳಿಂದ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಒಂದು ಉದ್ಯಮದಲ್ಲಿ ದೇಶ ವಿದೇಶದಲ್ಲಿ ತುಂಬ ಹೆಸರುವಾಸಿಯಾಗಿದೆ. ನಮ್ಮ ಪ್ರೊಸೆಸಿಂಗ್ ಯೂನಿಟ್ ಕಾರ್ಕಳದಲ್ಲಿ ಏನಿದೆ ಅದು ಇಡೀ ಭಾರತದಲ್ಲೇ ಅತಿ ದೊಡ್ಡ ಡ್ರೈ ಫ್ರೂಟ್ಸ್ ಪ್ರೊಸೆಸಿಂಗ್ ಮಾಡುವ ಒಂದು ಪ್ರೊಸೆಸಿಂಗ್ ಯೂನಿಟ್ ಆಗಿದೆ. ಇದನ್ನು ಡೈರೆಕ್ಟಾಗಿ ಇಂಪೋರ್ಟ್ ಮಾಡಿಕೊಂಡು ನಮ್ಮದೇ ಪ್ರೊಸೆಸಿಂಗ್ ಯೂನಿಟಲ್ಲಿ ನಾವು ಪ್ರೊಸೆಸ್ ಮಾಡಿ ಹೈಜೀನ್ ಹಾಕಿ ಒಳ್ಳೆ ಅಟ್ರಾಕ್ಟಿವ್ ಪ್ಯಾಕಿಂಗಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು ನಾವು ಇದನ್ನು ನಮ್ಮ ಮಳಿಗೆಯಲ್ಲಿ ಇಟ್ಟಿದ್ದೇವೆ. ನೀವು ಇಲ್ಲಿ ಬಂದು ನಮ್ಮ ಒಂದು ಪ್ರೈಸನ್ನು ಕಂಪೇರ್ ಮಾಡಿದರೆ, ಇಲ್ಲಿ ಇರುವ ಕ್ವಾಲಿಟಿಯನ್ನು ಕಂಪೇರ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಅದರಲ್ಲಿ ತುಂಬ ಬೆನಿಫಿಟ್ ಇದೆ ಅಂದ್ಕೊಂಡು ನಾವು ನಂಬ್ತೇವೆ. ದೇಳಕಟ್ಟೆ ಔಟ್ಲೆಟ್ನ ಮಾಲಕರಾದ ಮಂಗಳಾ ಸುದೇಶ್ ಅವರು ಮಾತನಾಡಿ, ಇಲ್ಲಿ ನಾವು ರಕಂ ಮತ್ತು ಚಿಲ್ಲರೆಯಾಗಿ ಮಾರಾಟ ಮಾಡುತ್ತಿದ್ದು, ಅತಿ ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಅಲ್ಲದೆ ದೀಪದ ಎಣ್ಣೆ, ಬೇಳೆ ಮತ್ತಿತರ ಸಾಮಗ್ರಿಗಳು ಇಲ್ಲಿ ದೊರೆಯುತ್ತಿದೆ ಎಂದು ಹೇಳಿದರು. ದೇರ್ಲಗಟ್ಟೆ ಅವೆನ್ಯೂ ಪ್ಲಾಜಾ ಪಕ್ಕದಲ್ಲಿ ಒಂದು ನಮ್ಮದು ಬೋಳಾಸ್ ಅಂತ ಡ್ರೈ ಫ್ರೂಟ್ಸ್ ಫ್ಯಾಕ್ಟ್ರಿ ಓಪನ್ ಆಗಿದೆ. ಇದು ಹೋಲ್ಸೇಲ್ ಆ್ಯಂಡ್ ರಿಟೇಲ್ ದರದಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಕಡಿಮೆ ಬೆಲೆಯಲ್ಲಿ ನಾವು ತಲುಪಿಸೋ ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಇಲ್ಲಿ ಒಳ್ಳೆಯ ಕ್ವಾಲಿಟಿಯ ಎಲ್ಲ ರೀತಿಯ ಮನೆಗೆ ಬೇಕಾದಂಥ ಎಲ್ಲ ಡ್ರೈ ಫ್ರೂಟ್ಸು ಹಾಗೂ ಕುಕ್ಕಿಂಗ್ ಆಯಿಲು ಮತ್ತು ನಂದಿ ದೀಪದ ಎಣ್ಣೆ ಮತ್ತು ಬೇಳೆ ಮತ್ತು ಉದ್ದಿನಬೇಳೆ ಇನ್ನೂ ಅಡಿಷನಲ್ಲೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಎಲ್ಲ ಮೆಟೀರಿಯಲ್ಗಳು. ಹಾಗಾಗಿ ನೀವೆಲ್ಲ ಬಂದು ನಮಗೆ ನಮ್ಮ ನೂತನ ಇನಾಗ್ರೇಷನ್ ಆಗಿರೋ ಔಟ್ಲೆಟ್ ಫ್ಯಾಕ್ಟ್ರಿಗೆ ಒಂದ್ಸತಿ ವಿಸಿಟ್ ಮಾಡಿ ಇಲ್ಲಿ ಬಂದು ಎಲ್ಲ ಸಹಕರಿಸಬೇಕಾಗಿ ನನ್ನ ಉಳ್ಳಾಳ ಹಾಗೂ ತೊಕ್ಕೊಟ್ಟು, ಕುತ್ತಾರ, ದೇರ್ಲಗಟ್ಟೆ ಎಲ್ಲ ನಾಗರಿಕರಿಗೂ ನನ್ನ ಮನವಿ. ಕರಾವಳಿ ಕರ್ನಾಟಕ ಮೂಲದ ಬೋಳಾಸ್ ಗ್ರೂಪ್ ಕಳೆದ 7 ದಶಕಗಳಿಂದ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಮಾರಾಟದಲ್ಲಿ ದೇಶ ವಿದೇಶದಲ್ಲೇ ಹೆಸರು ಪಡೆದಿದೆ. ದೇಶ ವಿದೇಶಗಳಲ್ಲಿ ಈಗಾಗಲೇ ಬೋಳಾಸ್ನ 8 ಔಟ್ಲೆಟ್ಗಳು ಕಾರ್ಯಾಚರಿಸುತ್ತಿದ್ದು, ದೇರಳಕಟ್ಟೆಯಲ್ಲಿರುವುದು 9ನೇ ಔಟ್ಲೆಟ್ ಆಗಿದೆ. ಕಾರ್ಕಳದಲ್ಲಿ ಸ್ವತಃ ಪ್ರೊಸೆಸಿಂಗ್ ಯೂನಿಟ್ ಇರುವ ಈ ಸಂಸ್ಥೆಯು ಅತ್ಯುತ್ತಮವಾಗಿ ಶುಚಿತ್ವವನ್ನು ಕಾಪಾಡಿಕೊಂಡು ಪ್ರೊಸೆಸಿಂಗ್ ಮತ್ತು ಪ್ಯಾಕಿಂಗ್ ಮಾಡುತ್ತಾ ಬಂದಿದೆ. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.